ನಮಸ್ತೆ ಎಲ್ರಿಗೂ. ನವರಾತ್ರಿಯ 4ನೇ ದಿವಸದ ಪೂಜೆಗೆ ಸ್ವಾಗತ. ನಮ್ಮ ಇವತ್ತು ಕೃಷ್ಣ ನೋಡಿ ಉಯ್ಯಾಲೆಯಲ್ಲಿ ಕೂತ ರುಕ್ಮಿಣಿಯ ಅಲಂಕಾರ ನಮ್ಮ ಸೋದರಶ್ರೀಗಳು ಮಾಡಿದರು. ಇವತ್ತು ಚೌತಿ 4ನೇ ದಿವಸ ಆದ ಕಾರಣ ನಾನು ಉಂಡ್ಲುಕ ಮಾಡಿದ್ದೆ, ನೀವು ನೋಡ್ಬೋದು. ಎಷ್ಟು ಬೇಕೋ ಅಷ್ಟೇ ಅಕ್ಕಿನ ಮುಂಚಿನ ಹೊತ್ತು ನೆನೆಸಿಟ್ಟು ಒಂದು ಅರ್ಧ ಚಮಚೆಯಷ್ಟು ಉಪ್ಪು ಹಾಕಿ ಅದನ್ನ ಚೆಂದಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೋಬೇಕು ಅದನ್ನ. ಅದಕ್ಕೆ ಬೇಕಾದಷ್ಟು ನೀರು ದೋಸೆಗಿಂತಲೂ ಸ್ವಲ್ಪ ನೀರಾಗಿದ್ದರೆ ತೊಂದರೆ ಇಲ್ಲ, ಅದು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ನೀರು ಹಾಕಿ ಅದನ್ನ ಕರಗಿಸಿ ಮಣ್ಣೆ ಮಗಚ್ತಾ ಇರಬೇಕು. ಕೈ ಬಿಡಬಾರ್ದು ಮಣ್ಣೆ ಮಗಚುವಾಗ, ಅದು ಅಡಿ ತಳ ಹಿಡಿದು ಬಿಡುತ್ತೆ. ಅದಕ್ಕೆ ಆಮೇಲೆ ನೋಡಿ ಸ್ವಲ್ಪ ತುಪ್ಪ ಹಾಕ್ಕೋಬೇಕು, ತುಂಬ ಚೆಂದ ಫ್ಲೇವರ್ ಕೊಡುತ್ತೆ ಅದು. ಮಣ್ಣೆ ಮಗಚಬೇಕಿದ್ರೆ 2 ಸಲ ನಾನು ತುಪ್ಪ ಹಾಕಿದ್ದೀನಿ, ನೀವು ನೋಡ್ಬೋದು. ತುಂಬ ನೀಟಾಗಿ ಮಣ್ಣೆ ಮಗಚಿ ಕೈ ಬಿಡದೆ ಮಗಚಿ, ಅದು ಕೈಗೆ ಅಂಟ್ಕೋಬಾರ್ದು. ಮುಕ್ಕಾಲು ವಾಸಿ ಅಕ್ಕಿ ಇದೆ ನೋಡಿ ಇದರಲ್ಲಿ, ರುಬ್ಕೊಂಡ ಅಕ್ಕಿ ಅಂದರೆ ಹಿಟ್ಟು ಬೆಂದಿರುತ್ತೆ, ಅಷ್ಟು ನಾವು ಅದನ್ನ ಮಣ್ಣೆ ಮಗಚಬೇಕು. ಎಲ್ಲ ಆಗ್ಲಿಕ್ಕೆ ಸ್ವಲ್ಪ ಒಂದು 2 ನಿಮಿಷ ಉಂಟು ತೊಳಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಗಚಿ, ತುಂಬ ಟೇಸ್ಟಾಗಿ ಬರುತ್ತೆ. ದೇವರಿಗೂ ಇಷ್ಟ ಅದು. ನೋಡಿ ಇದು ಆಗ್ತಾ ಬಂತು. ಎಷ್ಟು ಆಗಬೇಕು ಅಂತಂದರೆ, ನಾವು ಮುಟ್ಟಿದ್ದೇವೆ ಸ್ವಲ್ಪ ನೀರು ಹಿಡಿದ ಕೈಯಲ್ಲಿ ಮುಟ್ಟಿದ್ರೆ ಕೈಗೆ ಅಂಟೋದಿಲ್ಲ. ಸ್ವಲ್ಪ ಅಂಟಿದ್ರೂ ತೊಂದರೆ ಇಲ್ಲ, ಯಾಕೆಂದ್ರೆ ನಾವು ಇನ್ನೊಂದು ಸಲ ಬೇಯಿಸಬೇಕು. ಆ ಬಾಣಲಿಯಿಂದ ಹಿಟ್ಟನ್ನೆಲ್ಲ ತೆಗೆದು ನೋಡಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕಿಟ್ಟೆ. ಅದಕ್ಕೆ ಚಿಕ್ಕ ಉಂಡೆ ಮಾಡಿಕೊಂಡು ಹಾಕಬೇಕು. ಎಷ್ಟು ಅಂದರೆ ಅದು ಗೋಲಿ ಗಾತ್ರದ ಉಂಡೆಗಳನ್ನು ಮಾಡಿ ಹಾಕೋಬೇಕು. ಅದೇ ಉಂಡ್ಲುಕ. ಚೆಂದ ಒಂದು 5 ನಿಮಿಷ ಬೇಯಿಸಬೇಕು. ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಮಗೆ. ಗಣಪತಿಗೆ ತುಂಬ ಇಷ್ಟ ಇದು. ನಾನು ನವರಾತ್ರಿ ದೇವರಿಗೆ ನೈವೇದ್ಯ ಏನಾದರೂ ಮಾಡಿಡಬೇಕಲ್ವ ಅಂತ ಅಂದ್ಬಿಟ್ಟು ಇದನ್ನ ಮಾಡ್ತಾಯಿದ್ದೀನಿ, ನೋಡ್ಬೋದು. ತುಂಬ ನೀಟಾಗಿ ಬರುತ್ತೆ, ಎಲ್ರಿಗೂ ಇಷ್ಟ ನಮ್ಮ ಮನೆಯಲ್ಲಿ. ಆದಂಗೆ ನೀರು ಕುದಿಸಿದಂಗೆ ಹಾಕ್ತಾ ಹೋಗಿ ಹಾಗೆ ಎಲ್ಲ ಉಂಡೆನ ಮಾಡಿ ಮುಗಿಸ್ಕೊಳ್ಳಿ. ನೋಡಿ ಆಯಿತು. ಕುದೀತಾ ಇದನ್ನ ಅದಕ್ಕೆ ಡೈರೆಕ್ಟಾಗಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಬೇಯ್ತಾ ಬಂದಾಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಒಂದು 5 ನಿಮಿಷ ಬೇಡ, 2 ನಿಮಿಷ ಬೇಯಿಸಿದ್ರೆ ಸಾಕು. ಒಂದು ಕಾಲು ಅಚ್ಚಿ ಬೆಲ್ಲನ ಪುಡಿ ಮಾಡಿಟ್ಕೊಂಡೆ. ನಿಮ್ಮ ಸಿಹಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇದು ಹಾಕಿ ಕೂಡಲೇ ಮಗಚಬೇಡಿ, ಯಾಕಂದರೆ ಉಂಡೆ ಒಡೆದು ಹೋಗುತ್ತೆ. ಸ್ವಲ್ಪ ಹಾಗೆಯೇ ಬಿಟ್ಟು ಆನಂತರ ಮುಚ್ಚಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಟರೆ ಚೆಂದಾಗತ್ತೆ. ಎಲ್ಲ ಎಳ್ಕೊಳ್ಳುತ್ತೆ, ಬೆಲ್ಲ ನೀರಾಗುತ್ತೆ. ಆನಂತರ ಮೆಲ್ಲಗೆ ಅದಕ್ಕೆ ಸಟ್ಟುಗ ಹಾಕಿ, ಇಲ್ಲಂದರೆ ಅದು ಉಂಡೆ ಒಡೆದೋದ್ರೆ ಚೆಂದಾಗೋದಿಲ್ಲ. ಉಂಡುಕ ತಾನೆ, ಉಂಡೆ ಇರಬೇಕು ತಾನೆ ಅದು. ನೋಡಿ ಮುಚ್ಚಿ ಬೇಯಿಸಿ ಆನಂತರ ಅದಕ್ಕೆ ತೆಂಗಿನಕಾಯಿ ತುರಿದಿಟ್ಕೊಳ್ಳಿ. ಆಮೇಲೆ ಅದಕ್ಕೆ ನೋಡಿ ಕರಗಿದೆ ನೋಡಿ, ಈಗ ನೋಡ್ಬೋದು ನೀವು. ಸ್ವಲ್ಪ ಸೈಡ್ ಬಿಡಿಸ್ಕೊಳ್ಳಿ, ಜಾಸ್ತಿ ಫೋರ್ಸ್ಫುಲಿ ಅದನ್ನ ಮಗಚಕ್ಕೆ ಹೋಗಬೇಡಿ, ಅದು ಒಡೆದೋಗುತ್ತೆ. ಸ್ವಲ್ಪ ತಣ್ಣಗಾದ ನಂತರ ಎಲ್ಲ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಬಿಸಿಯಲ್ಲಿ ಮಾತ್ರ ಬೇಗ ಒಡೆದೋಗುತ್ತೆ. ಆನಂತರ ನೋಡಿ ಒಂದು ಅರ್ಧ ಕಡೆ ತೆಂಗಿನಕಾಯಿ ಹಾಕ್ಕೊಂಡೆ ನಾನು. ಹಾಕಿ ಪುನಃ ಒಂದು 2 ನಿಮಿಷ ಅದನ್ನ ಕುದಿಸ್ಬೇಕು. ಆವಾಗ ಸಂಜೆ ತನಕ ಇಟ್ಟರೂ ಹಾಳಾಗೋದಿಲ್ಲ ಅದು. ನೋಡಿ ಇದು ಆಯಿತು. ಈಗ ಮಗಚಿ ದೇವರಿಗೆ ನೈವೇದ್ಯಕ್ಕೆ ಇಟ್ಟೆ ನಾನು. ಬನ್ನಿ ಫ್ರೆಂಡ್ಸ್, ಉಂಡ್ಲುಕ ತಿನ್ನೋಣ ಅಥವಾ ಬಿಳಿ ಗುಲಾಬ್ ಜಾಮೂನ್ ತಿನ್ನೋಣ ಬನ್ನಿ. ನೆಕ್ಸ್ಟ್ ನೋಡಿ ನಾವು ಕೃಷ್ಣ ಮಠಕ್ಕೆ ಹೋದೆ. ನಮ್ಮ ಇವತ್ತು ಯೆಲ್ಲೋ ಕಲರ್ ಡ್ರೆಸ್ ಕೋಡಿಂದ ಲಕ್ಷ್ಮೀ ಶೋಭಾನೆಗೆ ಬಂದವರೆಲ್ಲ ಫೋಟೋ ತೆಗೆದೆ. ಒಂದು ಫೋಟೋ ಮಾತ್ರ ಹಾಕಿದೆ ನಿಮಗೆ. ಅದರಿಂದ ನಂತರ ನಾನು ಕನ್ನರಪಾಡಿ ದೇವಸ್ಥಾನಕ್ಕೆ ಹೋದೆ. ಜಯದುರ್ಗಾ ಪರಮೇಶ್ವರಿ, ಅವಳನ್ನು ನಂಬಿದರೆ ಜಯ ಖಂಡಿತ ಅಂತ ವಾದಿರಾಜರು ತಮ್ಮ ಕೃತಿಗಳಲ್ಲಿ ಹೇಳ್ತಾರೆ. ಖಡ್ಗಪಾಣಿಯಾಗಿ ಶೂಲಧಾರಿಣಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮಮ್ಮ. ನೋಡ್ಕೊಂಬನ್ನಿ. ನೆಕ್ಸ್ಟ್ ಅಲ್ಲಿ ಲಕ್ಷ್ಮೀ ಶೋಭಾನೆ ಆಗ್ತಾ ಇತ್ತು ನೋಡಿ. ನಾನು ನಂತರ ಮಾತಾಡ್ತಾ ಬರ್ತೀನಿ ನಿಮ್ಮ ಹತ್ರ.
ಲಕ್ಷ್ಮೀ ಶೋಭಾನೆ, ದೇವಸ್ಥಾನದ ಶಿಲ್ಪಕಲೆ, ಮರದ ಕೆತ್ತನೆಗಳನ್ನು ನೋಡ್ಕೊಂಡು ಬಂದಿದ್ದಾನೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಲಾಸ್ಟ್ ಮೇ ತಿಂಗಳಲ್ಲಿ ಬ್ರಹ್ಮಕಲಶ ಆಗಿದ್ದು. ಆವಾಗಲೂ ನಾನು ನಿಮಗೆ ಇದರ ವೀಡಿಯೋ ಹಾಕಿದ್ದೆ, ನೀವು ಹಿಂದಿನ ವೀಡಿಯೋಗಳನ್ನು ನೋಡಿದ್ರೆ ಅದು ಸಿಗುತ್ತೆ. ಹೊರಗಿಂದ ತುಂಬ ಚಂಡಿಕಾ ಹೋಮಗಳು ನಡೀತಾ ಇದ್ವು, ನೀವು ನೋಡ್ಬೋದು. ನವರಾತ್ರಿ ಕಾಲದಲ್ಲಿ ತುಂಬ ಇಲ್ಲಿ ಚಂಡಿಕಾ ಹೋಮ ನಡೆಯುತ್ತೆ ನೋಡಿ. ಚಂಡಿಕಾ ಹೋಮ ಎಷ್ಟು ಚೆನ್ನಾಗಿ ಮಂಡಲ ಹಾಕಿದ್ದಾರೆ ನೋಡಿದರೆ ನೀವು. ಒಂದು ಕಡೆ ಆಗಿ ಹೋಗಿತ್ತು, ಇನ್ನೊಂದು ಕಡೆ ಮಾಡ್ತಾಯಿದ್ರು, ನೋಡ್ಬೋದು ನೀವು. ಇದು ನೋಡಿ, ತುಂಬ ಜನ ಅಲ್ಲಿ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ನವರಾತ್ರಿ ತಾನೆ, ಎಲ್ಲರೂ ತಮ್ಮ ತಮ್ಮ ಆಸೆಗಳನ್ನು ಹೇಳ್ಕೊಂಡು ದೇವಿನ ಕೈ ಮುಗಿದು ಹೋಗ್ತಾ ಇರೋದನ್ನು ನೀವು ಕಾಣ್ಬೋದಲ್ಲಿ. ಅದು ಧ್ವಜಸ್ತಂಭ ನೀವು ನೋಡ್ಬೋದು. ಅದರ ನಂತರ ನಾನು ಹೊರಗೆ ಬಂದೆ. ನೀವು ಹೊರಗೆ ನೋಡಿ ಪರಿವಾರ ದೇವರುಗಳ ಗುಡಿಗಳನ್ನು ನೋಡ್ಬೋದು ನೀವು ಹೊರಗಿಂದ. ಆಮೇಲೆ ಅಲ್ಲಿ ಪುಷ್ಕರಣಿ ಕೂಡ ಇದೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪುಷ್ಕರಣಿ. ಈ ದೇವಸ್ಥಾನ ನಾವು ಕೃಷ್ಣ ಮಠದ ಹೈವೇನಲ್ಲೇ ಸಿಗುತ್ತೆ ನಮಗೆ. ಉದ್ಯಾವರ ದಾಟಿ ನಾವು ಕೃಷ್ಣ ಮಠದ ಕಡೆ ಬಲ ಸೈಡಿಗೆ ತಿರುಗಬೇಕಿದ್ರೆ ಎಡ ಸೈಡಿಂದ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಿಗುತ್ತೆ ನೋಡಿ. ಇವತ್ತು ನಾನು ಮಧ್ಯಾಹ್ನಕ್ಕೆ ತೆಂಗಿನಕಾಯಿ ಗಂಜಿ ಮಾಡಿದ್ದೆ, ನೀವು ನೋಡ್ಬೋದು. ಅರಿಶಿಣದ ಎಲೆಯಲ್ಲೇ ಹಾಕಿ ತೆಂಗಿನಕಾಯಿ ಗಂಜಿ, ಪಚ್ಚಡಿ ಎಲ್ಲ ಮಾಡಿದ್ದೆ. ತುಂಬ ಒಳ್ಳೆ ಕಾಂಬಿನೇಷನ್ ಅದು. ಪಚ್ಚಡಿ ಮಾಡೋದಕ್ಕೆ ನೋಡಿ, ಫಸ್ಟ್ ಸೌತೆಕಾಯಿನ ಸಿಪ್ಪೆ ತೆಗೆದು ನೀಟಾಗಿ ಕೊಚ್ಚಿಟ್ಕೊಳ್ಳಿ. ಆನಂತರ ಅದಕ್ಕೆ ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಒಗ್ಗರಣೆ ಹಾಕಬೇಕಿದ್ದ ಕಾಯಿ ಮೆಣಸು ಮತ್ತು ಕೆಂಪು ಮೆಣಸು. ನೆಕ್ಸ್ಟ್ ಇಂಗು ಹಾಕೋದನ್ನು ಮರಿಬೇಡಿ, ಯಾಕಂದರೆ ಅದಕ್ಕೆ ಫ್ಲೇವರ್ ಕೊಡೋದೇ ಅದು ತುಂಬ ಚೆನ್ನಾಗಿದೆ ಬರುತ್ತೆ ಅದು. ನಾವಿಲ್ಲಿ ನಮ್ಮೂರಲ್ಲೆಲ್ಲ ಹೊಸದು ಊಟ ಮಾಡುವ ಅವತ್ತು, ಅಂದರೆ ಹೊಸ ಅಕ್ಕಿ ಊಟ ಅಂತೀವಿ, ಆವತ್ತು ಇದನ್ನ ಗಂಜಿ ಜೊತೆ ಮಾಡೇ ಮಾಡ್ತೀವಿ. ಇದೇ ಥರ ಗಂಜಿ ಮಾಡಿ ಹೊಸ ಅಕ್ಕಿಯಲ್ಲಿ ಗಂಜಿ ಮಾಡ್ತೀವಿ. ಆವತ್ತು ದಿನ ನೋಡಿ ಊಟ ಮಾಡೋದು, ಹೊಸದು ಊಟ ಮಾಡೋದು ಅಂತಲೇ ಇಲ್ಲಿ ನಾವೆಲ್ಲ ಸಂಪ್ರದಾಯ ಆಚರಿಸ್ತೇವೆ. ನೀವು ನೋಡ್ಬೋದು. ಪಚ್ಚಡಿ ರೆಡಿ ಆಯಿತು. ಅದಕ್ಕೆ ಒಗ್ಗರಣೆ ನೋಡಿ, ಇಂಗಿನ ಒಗ್ಗರಣೆ ಹಾಕಲೇಬೇಕು. ಇದಕ್ಕೆ ಕರಿಬೇವಿನ ಸೊಪ್ಪು, ಇಂಗು, ಕಾಯಿ ಮೆಣಸೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟಪಡುವವರಾದರೆ ಒಂದೆರಡು ಕಾಯಿ ಮೆಣಸು ನೀಟಾಗಿ ಹಚ್ಚಿಕೊಂಡು ಹಾಕ್ಕೊಳ್ಳಿ. ನಮ್ಮನೇಲಿ ಖಾರ ಇಷ್ಟ ಇಲ್ಲ, ಅದಕ್ಕೆ ನಾನು ಜಾಸ್ತಿ ಹಾಕಿರಲಿಲ್ಲ. ಆಮೇಲೆ ತೆಂಗಿನಕಾಯಿ ನೋಡಿ ರುಬ್ಬಿ ಹಾಕಿದೆ, ಸ್ವಲ್ಪ ಎಳೆದಿತ್ತು ಅದು, ರುಬ್ಬಿ ನಾನು ಹಾಕಿದೆ ನೋಡಿ. ಮುಕ್ಕಾಲು ವಾಸಿ ಬೆಂದಾಗ ಅದನ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಆಮೇಲೆ ತೆಂಗಿನಕಾಯಿ ಹಾಕಿಬಿಟ್ಟು ಮಗಚಿದ್ರೆ ತೆಂಗಿನಕಾಯಿ ಗಂಜಿ ರೆಡಿ ಆಗುತ್ತೆ. ತುಪ್ಪ ಹಾಕ್ಕೊಂಡು ಊಟ ಮಾಡಲಿಕ್ಕೆ ತುಂಬ ಚೆಂದ ಇರುತ್ತೆ. ಇದು ದ್ವಾದಶಿ ಗಂಜಿ ಅಂತಲೂ ಹೇಳ್ತಾರೆ ಇದಕ್ಕೆ ನೋಡಿ. ಇದಾಯಿತು, ಚೆಂದ ಒಂದು ಮಗಚಿದ್ರೆ ಗಂಜಿ ರೆಡಿ ಆಯಿತು. ಆ ಕಜ್ಜೆ ಬೆಳ್ತಿಗೆ ಅಂದರೆ ಕೆಂಪು ಬೆಳ್ತಿಗೆ ಅಕ್ಕಿಯಲ್ಲಿ ಅನ್ಪಾಲಿಶ್ಡ್ ರೈಸ್, ಅದು ತುಂಬ ಟೇಸ್ಟಾಗಿ ಬರುತ್ತೆ. ಆನಂತರ ಇದು ಬಿಸಿ ಇರಬೇಕಿದ್ರೆ 1-2 ಅರಿಶಿಣದ ಎಲೆ ಹಾಕಬೇಕು. ಇದಕ್ಕೆ ತುಂಬ ಚೆಂದ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಊಟ ಮಾಡಲಿಕ್ಕೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಯಿತು ಅಂತ ಹೇಳಿ. ನೋಡಿ, ಒಂದು 5 ನಿಮಿಷ ಬಿಟ್ಟುಬಿಟ್ರೆ ಅದರ ತಾನೇ ಫ್ಲೇವರ್ ಬಿಟ್ಕೊಂಡ್ಬಿಡುತ್ತೆ ನೋಡಿ. ನಾನು ಸರ್ವ್ ಮಾಡ್ತಾಯಿದ್ದೀನಿ 2 ಬಗೆ ಉಪ್ಪಿನಕಾಯಿ, ಒಂದು ಗಜನಿಂಬೆ ಉಪ್ಪಿನಕಾಯಿ ಮತ್ತು ಮಾವಿನ ಕಾಯಿದು ಉಪ್ಪಿನಕಾಯಿ ಮತ್ತು ಪಚ್ಚಡಿ ಜೊತೆ. ಆಮೇಲೆ ಗಂಜಿಗೆ ತುಪ್ಪ ಹಾಕೋದನ್ನು ಮರಿಬೇಡಿ. ಮಾವಿನ ಮಿಡಿ ಉಪ್ಪಿನಕಾಯಿ ಹಾಕೋದನ್ನು ನಾನು ವೀಡಿಯೋದಲ್ಲಿ ತೋರಿಸಿದೆ, ನೀವು ನೋಡ್ಕೊಂಬನ್ನಿ. ಏಪ್ರಿಲ್ ಮೇನಲ್ಲಿ ನಾನು ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಈಗ 3-4 ತಿಂಗಳು ಆಯಿತು ಅಂತ ನಾನು ತೆಗೆದೆ ಒಂದು ಬಾಟ್ಲಷ್ಟು. ಬನ್ನಿ ಫ್ರೆಂಡ್ಸ್, ಗಂಜಿ ಊಟ ಮಾಡೋಣ. ದ್ವಾದಶಿ ಗಂಜಿ ಹೇಗಾಯಿತು ಅಂತ ಹೇಳಿ. ತುಪ್ಪ ಹಾಕೋದನ್ನು ಮಾತ್ರ ಮರಿಬೇಡಿ, ತುಂಬಾ ಟೇಸ್ಟಾಗಿ ಬಂದಿತ್ತು. ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿ. ಗಂಜಿ ಜೊತೆ ಪಚ್ಚಡಿ ತುಂಬ ಚೆಂದ ಕಾಂಬಿನೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗಾಯಿತು ಅಂತ ಹೇಳಿ. ವ್ಯೂಸ್ ತುಂಬ ಕಡಿಮೆ ಬರ್ತಾಯಿದೆ, ದಯವಿಟ್ಟು ವಾಚ್ ಮಾಡಿ ಆಯಿತಾ. ಥ್ಯಾಂಕ್ ಯು.